ಕೋಸ್ಟಲ್ ವುಡ್ನಲ್ಲಿ ಆಕ್ಷನ್, ಕಾಮಿಡಿ, ಸಸ್ಪೆನ್ಸ್, ಥ್ರಿಲ್ಲರ್ ಒಳಗೊಂಡ ಜಬರ್ದಸ್ತ್ ಸಿನಿಮಾ ಅಂತಾನೆ ಭರವಸೆ ಮೂಡಿಸಿದ್ದ ಗೋಲ್-ಮಾಲ್ ಚಿತ್ರ ಇಂದು ಭರ್ಜರಿಯಾಗಿ ತೆರೆ ಕಂಡಿದೆ. ತುಳು ಪ್ರೇಕ್ಷಕರಿಗೆ ರಸದೌತಣ ಉಣಬಡಿಸಲು ತಯಾರಾಗಿರುವ ಪಕ್ಕಾ ಮಸಾಲಾ ಸಿನಿಮಾದಂತೆ ಚಿತ್ರವು ತಯಾರಾಗಿದೆ. ಸಿನಿಮಾ ನೋಡಿದ ಪ್ರೇಕ್ಷಕರು ಚಿತ್ರತಂಡಕ್ಕೆ ಜೈ ಎಂದಿದ್ದಾರೆ. ಹಲವಾರು ವಿಶೇಷತೆಗಳೊಂದಿಗೆ ಕಲರ್ಫುಲ್ ಸಿನಿಮಾಟೋಗ್ರಫಿಯಿಂದ ಬಹಳ ರಿಚ್ ಆಗಿ ಮೂಡಿಬಂದಿರೋ ಗೋಲ್-ಮಾಲ್ ಚಿತ್ರದ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ. ನಮಸ್ಕಾರ ವೀಕ್ಷಕರೇ, ತುಳು ಚಿತ್ರರಂಗದಲ್ಲಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದಂತಹ ಗೋಲ್-ಮಾಲ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ನಿನ್ನೆ ತಾನೇ ಮತದಾನ ಆಗಿತ್ತು, ಏಪ್ರಿಲ್ 18. ಇವತ್ತು ಏಪ್ರಿಲ್ 19. ಗೋಲ್-ಮಾಲ್ ಸಿನಿಮಾಕ್ಕೆ ಎಲ್ಲರೂ ಬರಬೇಕು ಅಂತ ಎಲ್ಲಾ ಕಡೆ ಸುದ್ದಿ ಆಗಿತ್ತು. ಯಾಕಂದ್ರೆ ಟೀಸರ್ ಮೂಲಕನೇ ಈ ಸಿನಿಮಾ ಅಷ್ಟು ದೊಡ್ಡ ಒಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿತ್ತು. ಒಂದು ರೀತಿ ಕ್ಯೂರಿಯಾಸಿಟಿ ಕೂಡ ಕ್ರಿಯೇಟ್ ಮಾಡಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಟೀಸರ್ ಅಲ್ಲೇ ಸಾಕಷ್ಟು ಸಸ್ಪೆನ್ಸ್ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಕಾಮಿಡಿನೂ ಇತ್ತು. ಯಾಕಂದ್ರೆ ಕಾಮಿಡಿ ಈ ಒಂದು ಚಿತ್ರದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. 10 ಮಂದಿ ಕಾಮಿಡಿ ಕಲಾವಿದರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರಂತೆ. ಈ ಸಿನಿಮಾವನ್ನ ನೋಡೋದಕ್ಕೆ ಇವತ್ತು ಫಸ್ಟ್ ಶೋ ನೋಡೋದಕ್ಕೆ ನಮ್ಮ ಪ್ರೇಕ್ಷಕರು ಥಿಯೇಟರ್ ಒಳಗಡೆ ಹೋಗಿದ್ದಾರೆ. ನಾವಿವತ್ತು ಇರುವಂತದ್ದು ಮಂಗಳೂರಿನ ಜ್ಯೋತಿ ಥಿಯೇಟರ್ನಲ್ಲಿ. ಪ್ರೇಕ್ಷಕರು ಈಗಾಗಲೇ ಫಸ್ಟ್ ಶೋ ನೋಡೋದಕ್ಕೆ ಹೋಗಿದ್ದಾರೆ. ಅವರಲ್ಲಿ ಬಂದು ಯಾವ ರೀತಿಯಾಗಿದೆ ಸಿನಿಮಾಕ್ಕೆ ಏನೆಲ್ಲ ಪ್ಲಸ್ ಪಾಯಿಂಟ್, ಸಿನಿಮಾ ಇಷ್ಟ ಆಗಿದ್ಯಾ, ಯಾವ ರೀತಿಯಾಗಿ ಮೂಡ್ ಬಂದಿದೆ ಅನ್ನೋದನ್ನ ನಾವು ಅವ್ರ ಪೈಯಲ್ಲೇ ಕೇಳೋಣ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಷ್ಟ ಆಯ್ತಾ ಸಿನಿಮಾ? ತುಂಬಾ ಇಷ್ಟ ಆಯ್ತು. ಔಟ್ ಆಫ್ 5 ಅಲ್ಲಿ 10 ಕೊಡ್ಬೋದು. 10 ಆಫ್ 10, 5 ಅಲ್ಲ 10. ತುಂಬಾ ಇಷ್ಟ ಆಯ್ತು. ಹೀರೋ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ ಆಲ್ಸೋ ತುಂಬಾ ಚೆನ್ನಾಗಿದೆ ಮೂವಿ. ಇಷ್ಟ ಸಿನಿಮಾ? ಆಕ್ಷನ್ ಅಂಡ್ ಸಸ್ಪೆನ್ಸ್, ಲಾಸ್ಟ್ ಅಲ್ಲಿ ಇದ್ದ ಟ್ವಿಸ್ಟ್ ತುಂಬಾ ಇಷ್ಟ ಆಯ್ತು. ಹೀರೋಗೆ ನಾವು 100 out of 100 ಕೊಡ್ತೀವಿ. ಇದೀಗ ನಮ್ಮ ಜೊತೆ ನಮ್ಮ ತುಳು ಚಿತ್ರರಂಗದ ನಿರ್ದೇಶಕ, ಟ್ಯಾಲೆಂಟೆಡ್ ನಿರ್ದೇಶಕ ಚೇತನ್ ಮುಂಡಾಜಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಾಯ್ತು ಗೋಲ್-ಮಾಲ್ ಸಿನಿಮಾ? ಹೇಗೆ? ಸೂಪರ್, ಒಳ್ಳೆ ಸಿನಿಮಾ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕ್ಯಾಮ್ರಾ ವರ್ಕ್ ಆಗಿರೋ ಅದ್ಭುತವಾದ ಕ್ಯಾಮ್ರಾ ವರ್ಕ್, ಅದ್ಭುತವಾದ ನಿರ್ದೇಶನ. ಇನ್ನು ಟೀಸರ್ ಅಲ್ಲಿ ನಮಗೆ ಆಕ್ಷನ್ ಕಾಣ್ತಾ ಇತ್ತು, ಕಾಮಿಡಿ ಕಾಣ್ತಾ ಇತ್ತು, ಸಸ್ಪೆನ್ಸ್ ಇತ್ತು, ಥ್ರಿಲ್ಲರ್ ಇತ್ತು. ಈ ಒಂದು ಸಿನಿಮಾಕ್ಕೆ ಏನ್ ಪ್ಲಸ್ ಪಾಯಿಂಟ್ ನೀವು ಹೇಳಿದ್ರೆ? ಮೇಜರ್ ಆಗಿ ಕ್ಯಾಮ್ರಾ ವರ್ಕ್ ಮತ್ತೆ ನಿರ್ದೇಶನ, ಕಥೆಯನ್ನು ತಗೊಂಡೋಗಿರುವಂಥ ರೀತಿ ತುಂಬ ಅದ್ಭುತವಾಗಿದೆ. ಗೋಲ್-ಮಾಲ್ ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಒಂದು ಹ್ಯಾಂಡ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ಸಿನಿಮಾ ನೋಡಿದ್ರೆ ಹೇಗಿದೆ? ಫಿಲ್ಮ್ ಹಿಸ್ಟರಿ ಬಂದ ತುಳು ಪಿಕ್ಚರ್ನಲ್ಲಿ ಇದು ಉತ್ತಮವಾಗಿದೆ. ಮುಂದಕ್ಕೆ ಹೀರೋ ಹೀರೋಯಿನ್ಗೆ ಮತ್ತು ಡೈರೆಕ್ಟರ್ಗೆ ಉತ್ತಮ ಜೀವನದ ಒಂದು ಅಡಿಪಾಯವಾಗಿ ಕಾಣ್ತಾ ಇದೆ. ಸರ್ ಸಿನಿಮಾ ನೋಡಿದ್ರೆ ಯಾವ ರೀತಿ? ಸಿನಿಮಾ ಒಳ್ಳೆ ಉಂಟು, ಆಕ್ಷನ್ ಒಳ್ಳೆ ಉಂಟು, ಮತ್ತೆ ಸೌಂಡ್, ಮ್ಯೂಸಿಕ್, ಡ್ಯಾನ್ಸ್ ಎಲ್ಲ ಒಳ್ಳೆ ಇತ್ತು. ಕಾಮಿಡಿ. ಓಕೆ ಮೇಡಮ್, ನಿಮ್ಮ ಹೆಸರು? ಕಾಜಲ್ ಅಂತ. ಓಕೆ, ಹೇಗಿತ್ತು ಸಿನಿಮಾ? ಸೂಪರ್ ಆಕ್ಟಿಂಗ್ ಎಲ್ಲ, ಸ್ಪೆಷಲಿ ಪೃಥ್ವಿ ಅಂಬರ್ ಆಕ್ಟಿಂಗ್ ವಾಸ್ ಸೂಪರ್. ಇವನ್ ಶ್ರೇಯಾ ಡಿಡ್ ಗುಡ್ ವರ್ಕ್. ಒಳ್ಳೆ ಮೂವಿ. ಇದೀಗ ನಮ್ಮ ಜೊತೆ ಗೋಲ್-ಮಾಲ್ ಸಿನಿಮಾ ನಿರ್ದೇಶಕ ರಾಮಾನಂದ್ ನಾಯಕ್ ಅವರಿದ್ದಾರೆ. ಸರ್, ಮೊದಲಾಗಿ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಕ್ಕೆ, ಹೇಗೆ ಅನಿಸ್ತಾ? ಖುಷಿ ಆಗ್ತಾ ಇದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಒಳ್ಳೆ ಸಿನಿಮಾ ಮಾಡಿದ್ದೀರಿ, ಒಳ್ಳೆ ಕತೆ ಇದೆ, ಒಳ್ಳೆ ಮೇಕಿಂಗ್ ಇದೆ. ಖುಷಿ ಆಗ್ತಾ ಇದೆ, ರಿವ್ಯೂಸ್ ಬರ್ತಾ ಇದೆ. ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಖುಷಿಯಿಂದ. ಸರ್, ಈಗ ಒಂದು ಸಿನಿಮಾಕ್ಕೆ ಅಂದ್ರೆ ಗೋಲ್-ಮಾಲ್ ಸಿನಿಮಾ ಬೇರೆ ಎಲ್ಲ ಸಿನಿಮಾಗಳಿಗಿಂತ ಒಂದು ಡಿಫ್ರೆಂಟ್ ಅನ್ನೋದಾದ್ರೆ ಏನು ಹೇಳ್ತೀರಾ? ಯಾವ ರೀತಿಯಾಗಿ ಹೇಳ್ತೀರಾ? ಡಿಫ್ರೆಂಟ್ ಮೇಕಿಂಗಲ್ಲಿ ಡಿಫ್ರೆಂಟ್ ಇರ್ಬೋದು, ಕಥೆಯಲ್ಲಿ ಇರ್ಬೋದು, ಮ್ಯೂಸಿಕಲ್ಲಿ ಇರ್ಬೋದು, ಕಾಮಿಡಿಯಲ್ಲಿ ಇರ್ಬೋದು, ಸಸ್ಪೆನ್ಸಲ್ಲಿ ಇರ್ಬೋದು, ಥ್ರಿಲ್ಲರಲ್ಲಿ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿದೆ. ನಮ್ಮ ತುಳುನಾಡ ನವರಸರಾಜೆ ಭೋಜರಾಜ್ ವಾಮಂಜೂರ್ ಸರ್ ಇತ್ತ ನಮ್ಮೊಟ್ಟಿಗೆ. ಸರ್ ನಮಸ್ತೆ. ನಮಸ್ತೆ. ಗೋಲ್-ಮಾಲ್ ಸಿನಿಮಾ ಜನಕ್ಲೆಗೆ ರಿಲೀಸ್ ಆಂಡ್ ಜನಕ್ಲೆ ತಿಕ್ಕೊಂದು ನನ್ನಡದಕ್ಕ ಎಂಚಾಂಡ್ ಸಿನಿಮಾ ತುಯರತೆ ಇನಿ ಗೋಲ್-ಮಾಲ್ ರಿಲೀಸ್ ಆತಂಡು ಜನಕ್ಲಿ ಮಸ್ತ್ ಖುಷಿ ಆಂಡ್. ಬಟ್ ಭಿನ್ನವೈನಂಚಿನ ಪಾತ್ರುಡು ಮಾತೆರ್ಲ ಪೊರ್ಲು ಮಲ್ದೇರು, ಪ್ರತಿಯೊಂದು ಕಲಾವಿದರ್ಲ ಲೈಕ್ ಮಲ್ತೇಡು. ಜನಕ್ಲೆಗೆ ಇಷ್ಟ ಆಪುನಂಚಿದ್ನ ಈ ಸಿನಿಮಾ ಆಡೋದು ಸರ್, ಜನಕ್ಲೆ ರೀಚ್ ಆಪ ಒಂಥರ ಎಡ್ಡೆ ಮೆಸೇಜ್ ಉಂಡು ಸಮಾಜಕ್ಕೆ ಬೋರ್ತಿನ ಎಡ್ಡೆ ಮೆಸೇಜ್. ಐತೆ ನಮ್ಮೊಟ್ಟಿಗೂ ಈ ಸಿನಿಮಾದ ಹೀರೋ ತುಳುವರತ್ನ ಪೃಥ್ವಿ ಎಂಬರ್ ಅಂಚನೆ ಶ್ರೇಯಾ ಅಂಚನ್ ಸಿನಿಮಾದ ಹೀರೋಯಿನ್ ಅಡ್ಜಲ್ ಅವರೊಟ್ಟಿಗೂ. ಸರ್ ಅಂಚನೆ ಸಿನಿಮಾ ತೂದು ಬರ್ತಾರೆ ಎಂಚಾಂಡ್ ಸಿನಿಮಾ ನಮ್ಮ ತುಳು ಇಂಡಸ್ಟ್ರಿಗೆ ಒಂಜಿ ಹೊಸ ಭರವಸೆ ಹೋಪ್ ಇತ್ತಿನಂಚಿನ ಸಿನಿಮಾ ಎಂಚ ವೈದ್ಯನ ಮೂಡು ಎಂಕ್ ಬಾರಿ ಖುಷಿ ಆತಂಡೆ. ಟೆಕ್ನಿಕಲ್ ಎಂಕಲ್ 2 ವರ್ಷ ಬಾರಿ ಭಂಗ ಪಡ್ದು ಮಾಲ್ತಿನ ಸಿನಿಮಾ. ಸುನಾದ್ ಗೌತಮ್ ಅದ್ಭುತ ಕ್ಯಾಮ್ರಾ ವರ್ಕ್ ಬೇಕಾದ್ರೆ ಮ್ಯೂಸಿಕ್, ರಮಾನಂದ್ ನಾಯ್ಕರ್ನ ಬ್ಯೂಟಿಫುಲ್ ಡೈಲಾಗ್ಸ್ ಆ್ಯಂಡ್ ಡೈರೆಕ್ಷನ್ ಆ್ಯಂಡ್ ನಮ್ಮ ಮಾತಾ ಹಾಸ್ಯ ದಿಗ್ಗಜರು ಪ್ರತಿಯೊರಿಲ್ಲಿ ಒಳ್ಳೆ ಇರುತ್ತೆ. ಪ್ರತಿಯೊರಿಲ್ಲಿ ಅರವಿಂದ್ ಗೋಲಾರ್ ಸರ್, ಭೋಜರಾಜ್ ವಾಮನ್ ಸರ್, ನವೀನ್ ಡಿ ಪಾಟೀಲ್, ಸಂದೀಪ್ ಶೆಟ್ಟಿ ಮಾನಿಬೆಟ್ಟು, ಪ್ರಸನ್ನ, ಸುಂದರೈ ಮಂದಾರ ಸರ್, ಸತೀಶ್ ಬಂದಲ ಸರ್, ಬಾರಿ ಪೂರ್ಲು ಸುನಿಲ್ ನೆಲ್ಲಿಗುಡ್ಡೆ ಆರ್ ದ್ವಿಪಾತ್ರ ಆ್ಯಕ್ಟ್ ಮಾಡಿದ್ದಾರೆ. ಬಾರಿ ಪೂರ್ಲುಡು ಜನಕ್ಲೆನ್ ತೆಲ್ಪ ಒಂದು ಜನಕ್ಲೆನ ರಿಯಾಕ್ಷನ್ ತೋದಂಗೆ ಬಾರಿ ಖುಷಿ ಆಗೊಂದು. ಥ್ಯಾಂಕ್ ಯು ಪೃಥ್ವಿ ಅಂಚನೆ ಶ್ರೇಯಾ ಎಂಚಾಂಡ್ ಸಿನಿಮಾ ಇರೊಂಜಿ ಫಸ್ಟ್ ಸಿನಿಮಾ ಪೃಥ್ವಿ ಯಾರನೊಟ್ಟಿಗೆ ಬಂದವರು ಕಾಂಬಿನೇಷನ್ ಎಂಚಾಂಡ್
ಮಸ್ತ್ ಖುಷಿ ಆ್ಯಂಡ್ ಪೂರ ಕಡೆ ಎಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಉಂಡು. ಸೊ ಆಲ್ರೆಡಿ ಟ್ರೈಲರ್ ಆ್ಯಂಡ್ ಸಾಂಗ್ ತೂದು ಪೂರ ಎಲ್ಲ ಮಸ್ತ್ ಲೈಕ್ ಎಕ್ಸ್ಪೆಕ್ಟೇಷನ್ ಇದ್ದಿರ್ತಾರೆ ಇಂಚ ದಾದ ಪಂದು. ಸೊ ನಮಕ್ಲ ಒಂದು ಮಸ್ತ್ ಬೋಡಿಗೆ ಇಂಚಿನ ದಾದ ಹಾಕೊಂಡು ಬಂದು. ಸೊ ಆಲ್ರೆಡಿ ಫಸ್ಟ್ ಶೋ ತೂದು ನಮಗೆ ಕೊಂಚ ಲೈಕ್ ಎಡ್ಡೆ ರೆಸ್ಪಾನ್ಸ್ ತೆಗೆದನು. ಎಡ್ಡೆ ಟೀಮು ಅದೊಂದು ಬಿಗ್ ಬಜೆಟ್ ಮೂವಿ. ಶ್ರೇಯಾಗ ಫಸ್ಟ್ ಟೈಮ್ ತುಳು ಇಂಡಸ್ಟ್ರಿ ತಿಕ್ಕಿನಿಂದೇನು? ಯಾ ಎಕ್ಸಾಕ್ಟ್ಲಿ ಆ್ಯಸ್ ಅ ಹೀರೋಯಿನ್ ಒಂದು ತುಳು ಫಿಲಮ್ ತುಳು ಮೂವಿ ಅನ್ನೋ ಒಂದು ಫಸ್ಟ್ ಮೂವಿ. ಸೊ ಮಸ್ತ್ ಖುಷಿ ನಂಗೆ. ಥ್ಯಾಂಕ್ ಯು ಸೊ ಮಚ್. ನಮ್ಮ ತುಳು ಚಿತ್ರ ಕಲಾವಿದ ಹಾಗೆ ಹಾಸ್ಯ ನಟ ಅಂತ ಹೇಳ್ಬೋದು ಸಂದೀಪ್ ಶೆಟ್ಟಿ ರಾಯ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಹೆಚ್ಚುಂಡು ಗೋಲ್ಮಾಲ್ ಸಿನಿಮಾ ಸೂಪರ್ ಉಂಡು. ಯಾನಿತ ಫಸ್ಟ್ ಶೋನೆ ಫಿಲ್ಮ್ ಫುಲ್ ಹೌಸ್ಫುಲ್ ಜನ ಫುಲ್ ಕ್ರೌಡ್ ಇತ್ತು. ದೇವನಗ ಈ ಫಿಲ್ಮ್ ಮಾತೆಲ್ಲ ತೋಡೆ ದೇವನಗ ಒಂಜಿ ತುಳು ಇಂಡಸ್ಟ್ರಿ ಒಂಜಿ ಸಿನಿಮಾಗ್ರಫಿ ಆದಿಪ್ಪು ಅತನ ಮೇಕಿಂಗ್ ಆದಿಪ್ಪು ಅತನ ಕಲರಿಂಗ್ ಆದಿಪ್ಪು ಎಡಿಟಿಂಗ್ ಆದು ಸೂಪರ್ ಅದು ಬೈದ್ರು. ತಮಿಳ್ದ ಒಂಜಿ ಲೆವೆಲ್ಗೆ ಈ ಫಿಲ್ಮ್ ಬೈದ್ರಂದು ಪನೊಲಿ ಮಾತ ಆಡಿಯನ್ಸ್ ಮಸ್ತ್ ರೆಸ್ಪಾನ್ಸ್ ಮಲ್ತೊಂದುಲ್ಲೇರು. ಈ ಫಿಲ್ಮು 100 days 200 days ಖಂಡಿತವಾದಲ್ಲ ರೀಚ್ ಆಪುಂಡು. ಅವನಾಗ ಈ ತುಳು ಫಿಲ್ಮ್ ಒಂಜಿ ಕನ್ನಡ ಲೆವೆಲ್ಗೆ ಅಥವಾ ತಮಿಳ್ ಲೆವೆಲ್ಗೆ ಮೇಕಿಂಗ್ ಮಲ್ಪೊಳಿ ಸ್ಕಿನ್ ಒಂಜಿ ಪಂಡ ಕಲರಿಂಗ್ ಮಲ್ಪೊಳಿ ಪಂದು ತೋಜದು ಕೊಡ್ತೇವೆ. ಮಾತ ಬತ್ತದ ಫಿಲ್ಮ್ ತೂಲೆ ಗೋಲ್ಮಾಲ್ ಫಿಲ್ಮ್ ಕೇಂದ್ರ ಕೊರ್ಲೆ. ಥ್ಯಾಂಕ್ ಯು. ಎಸ್, ಫೈನಲ್ ಆಗಿ ಇವತ್ತು ಗೋಲ್ಮಾಲ್ ಸಿನಿಮಾ ರಿಲೀಸ್ ಆಗಿದೆ. ಜ್ಯೋತಿ ಚಿತ್ರಮಂದಿರದಲ್ಲಿ ಒಂದು ಫಸ್ಟ್ ಡೇ ಫಸ್ಟ್ ಶೋವನ್ನ ನೋಡಿದಂತಹ ಪ್ರೇಕ್ಷಕರು ಏನಿದ್ದಾರೆ ಒಂದು ಉತ್ತಮ ರೀತಿಯ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾ ಬಗ್ಗೆ. ತುಳು ಸಿನಿಮಾದಲ್ಲಿ ತುಳು ಸಿನಿಮಾವನ್ನ ಒಂದು ಕನ್ನಡ ಅಥವಾ ತಮಿಳು ರೇಂಜ್ಗೆ ತೋರಿಸಬಹುದು ಅನ್ನೋದನ್ನ ಇಲ್ಲ ನಿರ್ದೇಶಕರು ತೋರಿಸಿದ್ದಾರೆ. ಅದೇ ರೀತಿಯಾಗಿ ಸಿನಿಮಾಟೋಗ್ರಫಿ ಆಗಿರ್ಬೋದು, ಆಕ್ಟಿಂಗ್ ಗಳಾಗಿರ್ಬೋದು, ಪ್ರತಿಯೊಂದು ಪಾತ್ರಗಳು ಕೂಡ ಉತ್ತಮ ರೀತಿಯಲ್ಲಿ ಮೂಡ್ ಬಂದಿದೆ. ಇನ್ನು ತುಳು ಪ್ರೇಕ್ಷಕರಿಗೆ ಬೇಕಾಗಿರುವಂತಹ ಕಾಮಿಡಿ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಬಹಳಷ್ಟು ಕಾಮಿಡಿ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂತು. ಎಸ್, ಇನ್ಯಾಕ್ ತಡ ಅಲ್ವಾ, ಬನ್ನಿ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡಿ. ನಮ್ಮ ತುಳು ಇಂಡಸ್ಟ್ರಿ ಇನ್ನಷ್ಟು ಬೆಳೆಯೋದಕ್ಕೆ ಗೋಲ್ಮಾಲ್ ಸಿನಿಮಾ ಕೂಡ ಸಹಕಾರಿಯಾಗಿ ಅಂತ ಆಗುತ್ತೆ ಅನ್ನೋ ಮಾತನ್ನ ಕೆಲವು ಮಂದಿ ಹೇಳಿದ್ರು. ಎಸ್, ಅಫ್ಕೋರ್ಸ್ ಅಂತ ಒಂದು ಒಳ್ಳೆಯ ಸಿನಿಮಾ ಬಂದಿರಬೇಕಾದ್ರೆ ಇನ್ನು ತಡ ಮಾಡಬಾರ್ದು. ಖಂಡಿತವಾಗ್ಲೂ ಕೂಡ ಥಿಯೇಟರ್ ಬಂದು ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಸಂದೇಶ್ ಜಾರ ಜೊತೆ ಪವಿತ್ರ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24x7.